ಕುಡ್ಲದ ಮಲ್ಲಿಕಟ್ಟೆ ಸರ್ಕಲ್ಡ್ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಮುಕ್ಲಿನ ಮುತಾಲಿಕೆಡ್ ಕಾಶ್ಮೀರದ ಮುನ್ನೂತ್ತೆಲ್ಪ 35A ವಿಧಿನ ಕೇಂದ್ರ ಸರ್ಕಾರ ದೆತ್ತು ಪಾಡಿನ ಖುಷಿಟ್ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆತಂಡು. ಈ ಪೊರ್ತುಗು ಹಿಂದೂ ಕಾರ್ಯಕರ್ತರು ಮಾರ್ಗಡ್ ಪೋಪಿನ ಗಾಡಿಲೆನ್ ಉಂತಾದು ಚೀಪೆ ಕೊಡ್ದು ಖುಷಿ ಪಟ್ಟೊಂಡರು. ಬ್ಯಾರಿ ಪೊರ್ಬು ಪಂದು ತೂವಂದೆ ಮಾತೆರೆಗ್ಲ ಚೀಪೆ ಪಟ್ಟಿನವು ವಿಶೇಷ ಆದು ಮೂಲ ತೋಜಿ ಬರ್ತಂದು. ಜಮ್ಮು ಕಾಶ್ಮೀರ ಭಾರತ ಮಾತೆ ಸಿಂಧೂರ ಗೆದ್ದೆವು ಗೆದ್ದೆವು ಕಾಶ್ಮೀರ ಗೆದ್ದೆವು 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 ಕಾಶ್ಮೀರ ಗೆದ್ದೆವು ನಮ್ಮದು ನಮ್ಮದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕಳೆದ 65 ವರ್ಷಗಳಿಂದ ದೇಶದ ಕೋಟ್ಯಾಂತರ ಜನ ಏನು ಬಯಸ್ತಾ ಇದ್ದರು, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಕಾಶ್ಮೀರ ನಮ್ಮ ಕೈಯಿಂದ ಬಿಟ್ಟು ಹೋಗ್ತಿದೆ ಎಂಬಂತಹ ಒಂದು ನೋವು ಇವತ್ತು ಇಡೀ ದೇಶದ ಕೋಟ್ಯಾಂತರ ಜನರ ಮನಸ್ಸಲ್ಲಿತ್ತು. ಆದರೆ ಇವತ್ತು ಆ ನೋವು ಹೋಗಿ ಇವತ್ತು ನಾವೆಲ್ಲರೂ ಸಂತೋಷದಿಂದ ಇದ್ದೇವೆ. ಯಾಕೆಂತ ಕೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಆ ಕಾಶ್ಮೀರಕ್ಕೆ ಇದ್ದಂಥ ಆರ್ಟಿಕಲ್ 370 ಏನಿದೆ ಅದನ್ನು ರದ್ದು ಮಾಡಿದೆ. ಹಾಗಾಗಿ ಆ ತಾಯಿ ಭಾರತಿ ಕಳೆದ ಹಲವಾರು ವರ್ಷಗಳಿಂದ ಏನು ನೋವಿನಿಂದ ಚಟಪಡಿಸ್ತಾ ಇದ್ರು, ಆ ನೋವಿನಿಂದ ಇವತ್ತು ಬಿಡುಗಡೆಯಾಗಿದ್ದಾಳೆ. ಅದಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮುಖಾಂತರ ನಾವು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದರೊಟ್ಟಿಗೆ ಇವತ್ತು ಈ ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಂಥ ಏನು ಕೇಂದ್ರ ಸರ್ಕಾರ ಇದೆ ಅದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ, ಸ್ವಾಗತಿಸುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಕಾಶ್ಮೀರಕ್ಕೋಸ್ಕರ ಸಾವಿರಾರು ಸೈನಿಕರು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಸಾವಿರಾರು ಬಂಧುಗಳು ಆ ಕಾಶ್ಮೀರಕ್ಕೋಸ್ಕರ ತ್ಯಾಗವನ್ನು ಮಾಡಿದ್ದಾರೆ. ಇವತ್ತು ಅವರು ಮಾಡಿದಂಥ ತ್ಯಾಗ, ಅವರು ಮಾಡಿದಂಥ ಬಲಿದಾನಕ್ಕೆ ಜಯ ಸಿಕ್ಕಿದೆ. ಹಾಗಾಗಿ ಈ ಸಂದರ್ಭವನ್ನು ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದೂಗಳು, ಕೋಟ್ಯಾಂತರ ಜನ ಇವತ್ತು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಸಿಹಿಯನ್ನು ಹಂಚಿ ಇವತ್ತು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಾಂತರ ನಾವು ಇಲ್ಲಿ ಮಲ್ಲಿಕಟ್ಟೆ ಸರ್ಕಲ್ ಅಲ್ಲಿ ಇವತ್ತು ನಮ್ಮ ಸಂಭ್ರಮಾಚರಣೆಯನ್ನು ನಾವು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ಇನ್ನೊಂದ್ಸಲ ಅಭಿನಂದಿಸುತ್ತಾ, ಭಾರತ್ ಮಾತಾ ಕಿ